ಕುಡ್ಲ ಪ್ರೆಸ್ ಕ್ಲಬ್ ತನ್ನ ಶಿಫ್ಟ್ ಲೆಫ್ಟ್ ಪುಸ್ತಕದ ಬಗ್ಗೆ ತೆರಿಪಾಯಿನ ಲೇಖಕಿರು ಶ್ರೀ ರೋಷನ್ ಶೆಟ್ಟಿ ಕೊರೋನಾದ ಬೊಕ್ಕ ದಿಂಜ ಜನ ತಂಗ್ಲ ಪ್ರಸ್ತುತ ಜೀವನ ಭವಿಷ್ಯದ ಬದುಕದ ಬಗೆಟ್ ಪೋಡಿಗೆ ದೀವೊಂದು ಗೊಂದಲಗ ತಿಕ್ಕಲ್ದೇರು ಭಾವನೆ ನಿಯಂತ್ರಿಸಾವನಿ ಅಕಲಿಗೆ ಕಷ್ಟ ಆದಿತ್ತದು ನೆಮ್ಮದಿ ಕಮ್ಮಿ ಆತಂಡು ಇಂಚಿನ ಒತ್ತಡ ಪೋಡಿಗೆಗ್ ಶಿಫ್ಟ್ ಲೆಫ್ಟ್ ಪರಿಹಾರ ಒದಗವಣ ಪಂಡು ತೆರಿಪಾಯರು. Pleased to introduce the book which I have launched last year in September called Shift Left, which is basically dealing with mental issues that we are going with. We see a lot of challenges which have come during the corona phase, and I'm very happy to present that in Mangalore because this is my native, this is where I was born. So I thought it's a great opportunity to speak with people and let people know about this book, because this book has not only been circulated in India but it has also been read across the world in countries like US, in UK, France, Germany, Italy and so on, and the reviews have been really well. Now the main idea behind the book is to let people know the different mental aspects that they go through. It's basically to understand some emotions which actually damage the things that we want to do, that we have aspirations, we have goals, but sometimes we're not able to achieve that because of various society. When we talk about society, we need to understand what does society want us to do. You know, एयरपन पे अंचा मल पड़ो, okay, और पूरा रूल पूरा एयरपन थी नहीं, एयर भरती नहीं, पूरा actually the book deals with all those aspects, you know, because when we are able to come out at it, when we are able to question those rules is sometimes when we can break through our own limits, okay. How one side book da, because second part is in the color technology, how technology is operating around us, okay. Like mobile phone जेनो बोला पुदाय पोरे आपुजी आपुंडा रेड गंटेला कुल्लो लिया विदाउट मोबाइल फोन आपुजी हो आओ दाने अंचा आओ डिपेंडेंस दाने नो. So I try to speak about how technology is controlling us. एंगले आपण एंगल टेक्नॉलॉजी कंट्रोल मालपो एक्चुअली उल्टा टेक्नॉलजी ते एंगले कंट्रोल मालपो बोलला पोरे गूगल मैप्स बोडो बोका कम्युनिकेट मालपरे ते हैप्पी बर्थडे रे विश मालपरे फोर मालपोडो दुमु फोन दिता इल्लाड तिक्कर जनकले. सो अव पूरा चेंज आवण नित्ते, ओके. रिलेशन्स हैव गॉन आउट, ओके. दुमु एंचा कांटेक्ट इत्तंड फैमिली दा ఒక రిలేటివ్స్ అవు పూర కాంటాక్ట్ అయితే మస్తు కಮ್ಮಿ అండ్ బికాస్ ఆఫ్ టెక్నాలజీ ಪನ್ನಗ ಮೂಲ ಟೆಕ್ನಾಲಜಿ ವಿಲನ್ ಅತ್ತು ವಿಲನ್ ಎಂಕುಲೆ ಏರ್ ಯೂಸ್ ಮಾಡ್ಬೇ ಅಕುಲ್ ವಿಲನ್ ಅಕುಲೆ ರೈಟ್ ಎಂಕುಲ್ ಟೆಕ್ನಾಲಜಿ ಸರಿ ಇತ್ತು, ಮೊಬೈಲ್ ಫೋನ್ ಸರಿ ಇತ್ತು, ಜೋಕ್ಲೆ ಕೊರ್ರೆ ಬಲ್ಲಿ ಅವು ಒಂದು ಕೊರ್ರೆ ಬಲ್ಲಿ ಬನ್ನ ಬಟ್ ಅವು ಕಂಟ್ರೋಲ್ ಎಂಚ ಮಾಡಲು ಅವಳ ಎಂಕುಲ್ ತೋಡು. ಸೊ ದ ಬುಕ್ ಇಸ್ ಟಾಕಿಂಗ್ ಅಬೌಟ್ ದ್ಯಾಟ್, ಯು ನೋ, ಅವು ಪೂರ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು ಎಂಚ ಪೂರ 21st century ಲೈಫ್ ಹೊಸ ಟೆಕ್ನಾಲಜಿ ಏನ ಪೂರ ಬರ್ಕೊಂಡು ಹೌ ಟು ಕಂಟ್ರೋಲ್ ಇಟ್, ಹೌ ಟು ಯೂಸ್ ಇಟ್, ದಾಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಮಹಾರಾಷ್ಟ್ರಡು ಕೊರೋನಾ ಹೆಚ್ಚಾದಿತ್ತಿನ ಪೊರ್ತುಡು ಈ ಪುಸ್ತಕನ ಬರೆದಿದ್ದದು. ಕೊರೋನಾ ಹೆಚ್ಚಾದಿತ್ತಿನ ಪೊರ್ತು ಅವರದು ಬೊಕ್ಕದ ದಿನಕ್ಲೆಡು ಜನಕ್ಲೆನ ವರ್ತನದ ಬದಲಾವಣೆ ಐಕ ಕಾರಣ ಪರಿಹಾರಗಳನ್ನ ಸೂಚಿಸಾದನು. ನರಮಾನ ಮಿತ್ತು ಇನಿ ತಂತ್ರಜ್ಞಾನ ಯಂತ್ರದ ಪ್ರಭಾವ ಜಾಸ್ತಿ ಆದು ಆಯೆ ಅವಿತ ದಾಸೆ ಆವೊಂದುಲ್ಲೆ ಇದರ ನಿಯಂತ್ರಿಸಾವನಿ ಎಂಚ ಪನ್ಪಿನ ಸಲಹೆ ಎಲ್ಲ ವೈಜ್ಞಾನಿಕ ತಳಹದಿರು ಕೊರ್ತುಂಡು ಭವಿಷ್ಯಡು ನೆಮ್ಮದಿದ ಬದುಕಗು ವಾ ರೀತಿಯಾದ ಯೋಜನೆಯನ್ನು ಪಡೆಯಲಿ ಪನ್ಪಿನ ಸಲಹೆಲ ಈ ಪುಸ್ತಕಡುಂಡು. ಓದುಗೆರೆರ್ದು ಎಡ್ಡೆ ಸ್ಪಂದನೆ ತಿಕ್ಕೊಂದುಂಡು ಪಡೆದು ಶ್ರೀ ರೋಷನ್ ಶೆಟ್ಟಿ ತೆರಿಪಾಯರು. ಪನ್ನಗ ಆ್ಯಂಡ್ ಒಂಜಿ ಎಕ್ಸಾಂಪಲ್ ಕೊಡ್ಬೆ. ಸೆಕೆಂಡ್ ವರ್ಲ್ಡ್ ವಾರ್ಡ್ ಹಿಟ್ಲರ್ ನಾ ಮೇನ್ ವೆಪನ್ ಏನ ಗೊತ್ತುಂಡೆ? ವಾಟ್ ವಾಸ್ ಹಿಸ್ ಮೇನ್ ವೆಪನ್ ಡ್ಯೂರಿಂಗ್ ದ ಸೆಕೆಂಡ್ ವರ್ಲ್ಡ್ ವಾರ್? ಇಟ್ ವಾಸ್ ದ ರೇಡಿಯೋ. ದಾಲ ಬಾಂಬ್ ಹತ್ತೆ, ದಾಲ ಮಷೀನ್ ಗನ್ ಹತ್ತೆ, ದಾಲ ಹತ್ತೆ. ಹಿಟ್ಲರ್ನ ಮೇನ್ ವೆಪನ್ ಇತ್ತಿಂದು ರೇಡಿಯೋ. ಆ ರೇಡಿಯೋ ಯೂಸ್ ಮಾಡದೆ ಜನಗಳು ಕಮ್ಯುನಿಕೇಟ್ ಮಲ್ಪರೆ, ಓಕೆ. ಅವು ರೇಡಿಯೋ ಹಾಲತ್ತ ಆಯ್ನ ಇಂಟೆಂಟ್ ಹಾಲಿತ್ತಿಂದು ವಿಲನ್ ವಾಸ್ ಹಿಟ್ಲರ್ ವಾಸ್ ಅ ವಿಲನ್. ಸೊ ದ್ಯಾಟ್ ಈಸ್ ಹೌ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಏನ ಫೆಸಿಲಿಟಿ ವಿ ಹ್ಯಾವ್ ಅ ಫೆಸಿಲಿಟಿ ಟುಡೇ, ಹೌ ಟು ಯೂಸ್ ದಟ್ ಫೆಸಿಲಿಟಿ ಈಸ್ ವಾಟ್ ಸಮಥಿಂಗ್ ವಿ ನೀಡ್ ಟು ನೋ. ಇತ್ತೆ ಏನೆಲ್ಲ ಪೊಸತ್ ಬೈದಂಡ ಎಂಕ್ಲೆಗೆ ಅವು ಬಾಯ್ ಮಲ್ಪರಪ್ಪುಂಡು. ವಿ ನೀಡ್ ಟು ವಾಂಟ್ ಟು ಬಾಯ್ ದ್ಯಾಟ್. ಎಂಕ್ಲೆ ಬೋಡು ಏತಲ ಕಾಸು ಕೊಡು, ಇತ್ತ ಐಫೋನ್ 1 ಲಕ್ಷ ಬೋಡವು ಆಯ್ತಾ. ಯೂಸ್ ಏನಾ ಎಂಚ ಯೂಸ್ ಮಲ್ಪೋಡು, ಎಂಕ್ಲೆಗೆ ಎಂಚ ಬೆನಿಫಿಟ್ ಆಪುಂಡು ದಾಲ ಗೊತ್ತು ಜಿ. ಯುನೋ ವಿ ಆರ್ ಮೈಂಡ್ಲೆಸ್, ಮೈಂಡ್ ಯೂಸ್ ಮಲ್ಪು ಜಾಂಕುಲು. ಬಟ್
the book is trying to address of all that. Book future generation, what should be the goals? Okay, yan nalpa varsha dolle. Okay, when I turn 60, 80, enna joklega enna goals, enna target diyodo. Avu tonuta. Itte pura world problem undu. Corona tuta eighth problem undu. People with money, people with wealth is also sitting at home. People with no wealth, nothing to do is also sitting at home. Everyone is at the same place. Itte climate the problem undu. Prati varsha climate change apunudu. Epala barsa apuno, epala chali apun. Okay. How daig? Are we looking into those things, or are we still trying to only accumulate wealth, only trying to accumulate property? What is the point of having property when people cannot use it? You had people had property now. Corona day and everyone had to sit inside the house only, right? So those are the things. Those are certain aspects that this book tries to talk about, and I'm happy that people see that sense and people understand the theme behind the book. The feedbacks have been very good. The book is available on Amazon, and on Amazon we have touched 75 reviews. You know, hundreds and hundreds of books have been sold. It's still been selling, and there are a lot of people who want to come and talk and understand about it. I talk in corporates. I have an experience of 20 years in corporates. I work in a bank. To people of different ages, you know, it's impacting people of different ages. It's not that it's only with my age. Elder people are liking it, youngsters are liking it. So I'm very happy, and I hope people in Bangalore also pick up the book from Amazon, and I'm sure and I'm confident that they will enjoy reading this a lot. And for any questions, your all case can be touching with me. I have my own website, which is roshanshetty.com. And a pura blog and blog maltwe and podcast maltwe and a videos undu a pura in a website undu roshanshetty.com. So they can always be in touch. They can write to me for any question that they have, and I'll try to solve it to the best of my ability and knowledge. ಸ್ಮಿತಾ ಶೆಟ್ಟಿ, ದೇವಿಚರಣ್ ಶೆಟ್ಟಿ, ರಾಜ್ಗೋಪಾಲ್ ರೈ, ಸುರೇಂದ್ರ ಸುದ್ದಿಗೋಷ್ಠಿ ಒಡಗಿದ್ದಾರೆ.